ಅಯೋಧ್ಯೆ ಅನ್ನುವುದು ಪ್ರತಿಯೊಬ್ಬ ಭಾರತೀಯನ ಮನಸ್ಸಿನಲ್ಲಿ ಬಹುಶಃ ಒಂದು 6,000 ವರ್ಷಗಳಿಂದ ಅವನನ್ನು ಪ್ರೇರಣೆಗೊಳಿಸ್ತಾ ಇರುವಂತಹ ಒಂದು ಕ್ಷೇತ್ರ. ಅದು ಸಪ್ತ ಪುಣ್ಯಕ್ಷೇತ್ರಗಳಲ್ಲಿ ಮೊದಲನೆಯದು ಅಯೋಧ್ಯ ಅಂತ ಹೇಳಿ. ಅದನ್ನು ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ ಅಂತ. ರಾಮಾಯಣ ಕಾಲದಿಂದ ಕೂಡ ಇಡೀ ಭಾರತದ ಜನಮಾನಸವನ್ನು ಪ್ರೇರಣೆಗೊಳಿಸಿದಂಥ ಒಂದು ಜಾಗ ಇದ್ದರೆ ಅದು ಅಯೋಧ್ಯೆ. ಅಲ್ಲಿ ಇರುವಂಥದ್ದು ಬೇರೆ ಯಾರೂ ಅಲ್ಲ, ಶ್ರೀರಾಮಚಂದ್ರ ಹುಟ್ಟಿದ ಜಾಗ. ಶ್ರೀಕೃಷ್ಣ ಮತ್ತು ಶ್ರೀರಾಮ ಈ ಎರಡು ವ್ಯಕ್ತಿತ್ವಗಳು ಇಡೀ ಭಾರತದ ಸಂಸ್ಕೃತಿಯನ್ನ ಪ್ರೇರೇಪಿಸಿದವೆ. ಕವಿಗಳು ಹೇಳಿದರು, ರಾಮಾಯಣವನ್ನು ಬರೆಯದವ ಕವಿಯಲ್ಲ ಅಂತ ಹೇಳಿ. ಆ ರಾಮಾಯಣದ ಕವಿಗಳ ಭಾರದಲ್ಲಿ ಭೂಮಿಗೆ ಅದು ಭಾರ ಆಯ್ತಂತೆ. ಅದು ಅಷ್ಟೂ ಜನ ಕವಿಗಳು ರಾಮಾಯಣವನ್ನು ಬರೆದರು. ಯಾಕೆ ಬರೆದರು? 6,000 ವರ್ಷಗಳ ಕಾಲ ಇಡೀ ಭಾರತೀಯ ಜನಮಾನಸವನ್ನು ಪ್ರೇರೇಪಿಸಬಲ್ಲದ್ದು ಏನಿದೆ ಅಲ್ಲಿ ಅಂತ ಕೇಳಿದರೆ ರಾಮನ ಆದರ್ಶ ಗುಣ. ಅದಕ್ಕೆ ರಾಮಾಯಣ, ರಾಮ ನಡೆದ ದಾರಿ ಇಂಥದ್ದು. ಆ ದಾರಿಯಲ್ಲಿ ನಾವು ನಡಿಬೇಕನ್ನುವಂಥ ಒಂದು ಆದರ್ಶವನ್ನು ಅಯೋಧ್ಯೆ ಸದಾ ಕಾಲ ಭಾರತೀಯರಿಗೆ ನೆನಪಿಸ್ತಾ ಇತ್ತು. ಆದರೆ ದುರ್ಘಟನೆ ನಡೀತಾ ಬಂತು. ದಾಳಿಕೋರರು ದಾಳಿ ಮಾಡಿದರು. ಒಂದು ಸೀಮಿತವಾದ ಮನೋಸ್ಥಿತಿಯಲ್ಲಿ ಅಯೋಧ್ಯೆಯ ಮಂದಿರ ನಾಶ ಆಗಿತ್ತು. ಸುಮಾರು ಹೋರಾಟಗಳು ಅದಕ್ಕೆ ನಡೆದವು. ಲಕ್ಷಾಂತರ ಮಂದಿ ಅದರಲ್ಲಿ ಸತ್ತೋದರು ಈ ಹೋರಾಟದಲ್ಲಿ. ಆದರೂ ಕೂಡ ಭಾರತೀಯರ ಮನಸ್ಸಿನಲ್ಲಿ ಅಯೋಧ್ಯೆ ಅನ್ನುವುದು ಒಂದು ಮಾನಸಿಕವಾಗಿ ರಾಮನಿಗೆ ಮಂದಿರವನ್ನು ಅಯೋಧ್ಯೆಯಲ್ಲಿ ಕಟ್ಟಿದರು. ಹೀಗೆ ಈ ಕೋರ್ಟು ಇದೆಲ್ಲ ನಡೀತಾ ಇತ್ತು, ಎಲ್ಲ ಹೋಯ್ತು. ನನಗೆ ಮುಖ್ಯವಾಗಿ ಏನು ಪ್ರೇರಣೆ ಅಂದರೆ, ನಾವು ಬಾಲ್ಯದಿಂದಲೂ ಕೂಡ ಈ ರಾಮನ ವ್ಯಕ್ತಿತ್ವದಲ್ಲಿ ಪ್ರೇರಣೆಯನ್ನು ಪಡೆದವರು ಮತ್ತು ನಮ್ಮ ಹಿರಿಯರು ಕೂಡ ಅದನ್ನು ಆಗಾಗ ನಮಗೆ ನೆನಪಿಸ್ತಾ ಇದ್ದರು. ಹಾಗಾಗಿ 1992ಕ್ಕೆ ಮುನ್ನ ಎಷ್ಟೋ ಹೋರಾಟಗಳು ಆದಾಗ ಕೂಡ, ನಾವಾಗ ಇನ್ನು ಕಾಲೇಜೆಲ್ಲ ಮುಗಿಸಿ ಇದ್ದೇವಷ್ಟೇ, ನಮಗೆ ಕೂಡ ಅಲ್ಲಿಗೆ ಹೋಗುವ ಅನ್ನುವಂಥ ಒಂದು ಪ್ರೇರಣೆ ನಮಗೆ ಕಾಡ್ತಾ ಇತ್ತು. 1992ರಲ್ಲಿ ಒಂದು ಅಚಾನಕ್ಕಾಗಿ ಒಂದು ಅವಕಾಶ ಒದಗಿ ಬಂತು. ಅದು ಡಿಸೆಂಬರ್ 3ನೇ ತಾರೀಕು ನರಿಮುಗರ್ನಿಂದ ಒಂದು ತಂಡ ಹೊರಡೋದು ಅಂತ ಇತ್ತು. ಅದರಲ್ಲಿ ನನಗೂ ಒಂದು ಅವಕಾಶ ಆಯಿತು. ನರಿಮುಗರ್ನಿಂದ ಒಟ್ಟು 3 ಜನ ನಾವು ಹೊರಟಿದ್ದೆವು. ಕೊನೆಗೆ ನಾವು ಝಾನ್ಸಿಗೆ ತಲುಪಬೇಕಾಗಿದ್ದರೆ ಝಾನ್ಸಿಯಲ್ಲಿ ನಮ್ಮನ್ನು ತಳೆದ್ರು. ಅಲ್ಲಿ ಇನ್ನು ಅಯೋಧ್ಯೆಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಂಥೇಳಿ. ಆ ಸಂದರ್ಭದಲ್ಲಿ ನಮ್ಮನ್ನು ಕರೆದುಕೊಂಡು ಹೋದ ಸಂಘಟಕರಿಗೆ ನಾವು ಮುಚ್ಚಳಿಕೆಯನ್ನು ಬರ್ಕೊಟ್ಟು ನಾವು ನಮ್ಮಷ್ಟಕ್ಕೆ ಹೋಗ್ತೇವೆ ಅಂತ ಹೇಳಿ ನಾವು ಅಲ್ಲಿಂದ ಯಾವುದೋ ಒಂದು ಟ್ರೈನ್ ಸಿಕ್ಕಿತ್ತು, ಲಕ್ನೋಕ್ಕೆ ಹೋದೆವು. ನನಗಾಗ ಸರಿಯಾಗಿ ಹಿಂದಿ ಮಾತಾಡ್ಲಿಕ್ಕೆ ಕೂಡ ಬರ್ತಾ ಇರಲಿಲ್ಲ. ಅಲ್ಲಿ ಮಧ್ಯರಾತ್ರಿ ಒಂದು ಪಂಜಾಬ್ನಿಂದ ಕಲ್ಕತ್ತಾಕ್ಕೆ ಹೋಗುವ ಟ್ರೈನ್ ಸಿಕ್ಕಿತ್ತು ಲಕ್ನೋದಲ್ಲಿ. ಬೆಳಗ್ಗೆ ಆಗುವಾಗ ನಾವು ಅಯೋಧ್ಯೆಯಲ್ಲಿದ್ದೇವೆ. ನನಗೆ ಅದು ಕಾಣುವಂಥದ್ದು ಶ್ರೀರಾಮನ ದಯೆ ಅಂತೇಳಿ. ಇಲ್ಲದ್ರೆ ಯಾವ ಪರಿಸ್ಥಿತಿಯಲ್ಲೂ ಅಲ್ಲಿಗೆ ತಲುಪುವ ಸ್ಥಿತಿ ಇರಲಿಲ್ಲ ಅಲ್ಲಿ ಆಗ. ಆಗ ನಾವು ತಲುಪಿದೆವು. ಅಲ್ಲಿ ತಲುಪಿ ನಾವು ಹಳೆಯ ಕಟ್ಟಡದಲ್ಲಿ ರಾಮಲಲ್ಲಾನ ಮೂರ್ತಿ ಇದ್ದದನ್ನು ನೋಡಿದ ಕೊನೆಯ ಕೆಲವು ವ್ಯಕ್ತಿಗಳಲ್ಲಿ ನಾವು ಕೂಡ ಒಬ್ಬರು. ಅಲ್ಲಿ ಬಹಳ ತನಿಖೆಯನ್ನ ಮಾಡಿ ಒಳಗಡೆ ಬಿಡ್ತಾ ಇದ್ರು. ನಾವು ಯಾವುದೇ ಅಲ್ಲಿ ಗುಂಪಿಗೆ ಸೇರಲಿಲ್ಲ, ಕೊನೆಗೆ ಹೋದವರಾದದ್ರಿಂದ. ಹಾಗಾಗಿ ನಾವು ಆ ಕಡೆ ಈ ಕಡೆ ಸುತ್ತಾಡ್ತಾ ಇರಬೇಕಾಗಿದ್ರೆ ಅಲ್ಲಿ 100 ಮಂದಿ ಅದರ ಒಳಗೆ ನುಗ್ಗುವುದು ನಮಗೆ ಕಂಡಿತು. ನಾವು ಕೂಡ ಈ ಜನಗಳ ಒಟ್ಟಿಗೆ ನಾವು ಹೋದೆವು. ನಾನು ವಸ್ತುಶಃ ಅಲ್ಲಿ ನೋಡಿದ್ದೇನೆ, ಆ ಕಟ್ಟಡದ ಒಳಗಡೆ ಈ ಮೀರ್ಬಾಕಿ ಅನ್ನುವವನು ರಾಮ ಮಂದಿರವನ್ನು ನಾಶ ಮಾಡಿ ಇದನ್ನು ಕಟ್ಟಿದ ಕಟ್ಟಡ ಅಂತ ಒಂದು ಉಲ್ಲೇಖ, ಒಂದು ಬರಹ, ಮತ್ತು ಅಲ್ಲಿಯ ಅಗೆತ ಆದಾಗ ಅಲ್ಲಿಯ ಮೆಟ್ಲುಗಳ ಆ ಭಾಗದಲ್ಲಿ ಮೂರ್ತಿಗಳ ಭಗ್ನಗೊಂಡ ತುಂಡುಗಳು, ಆಮೇಲೆ ಕಲ್ಲಿನ ಕಂಬಗಳು, ಕಪ್ಪು ಶಿಲೆಯ ಕಂಬಗಳು, ಅದರ ಜೊತೆಗೆ ಒಂದು ದೊಡ್ಡದಾದಂತಹ ಒಂದು ಘಂಟೆ, ಇದೆಲ್ಲವನ್ನು ಕೂಡ ನಾವು ಅಲ್ಲಿ ನೋಡಿದ್ದೆವು. ಆಮೇಲೆ ಅಲ್ಲಿ ಬಹಳ ಜನಸಂದಣಿ, ಒತ್ತಡ ಎಲ್ಲ ಆಗಿ ನಾವು ಅದರಿಂದ ಹೊರಗೆ ಬಂದು ನಾವು ನೋಡ್ತಾ ಇರಬೇಕಾಗಿದ್ದರೆ ಜನ ರಾಮನ ಮೇಲಿನ ಭಕ್ತಿಯಿಂದ ಒಂದು ಉನ್ಮತ್ತ ಸ್ಥಿತಿಯಲ್ಲಿದ್ದರು. ಆ ಹನುಮಂತನ ಆವೇಶ ಅವರಿಗೆ ಬಂದಿತ್ತು. ಆ ಹಳೆಯ ಕಟ್ಟಡವನ್ನು ಅವರು ಭಗ್ನಗೊಳಿಸಿದರು. ಆಗ ಹಿರಿಯ
ಪೇಜಾವರ ಶ್ರೀಗಳು ಅಲ್ಲಿದ್ದರು ಆ ಸಂದರ್ಭದಲ್ಲಿ. ಕೊನೆಗೆ ಆ ದಿವಸವೇ ಅಲ್ಲಿ ಒಂದು ಪುಟ್ಟದಾದಂತಹ ಟೆಂಟಿನಲ್ಲಿ ರಾಮಲಲ್ಲಾನ ಮೂರ್ತಿಯನ್ನು ಮತ್ತೆ ಅಲ್ಲಿ ಕೂತುಗೊಳಿಸಿದರು. ಆ ರಾತ್ರಿಯೇ ಅದು ಕೈಗೆ ಅಲ್ಲಿ ಏನೂ ಹತ್ಯಾರುಗಳು ಸಿಗ್ತಾ ಇರಲಿಲ್ಲ. ಕೈಗೆ ಸಿಕ್ಕಿದ ವಸ್ತುಗಳಿಂದ ಮಣ್ಣುಗಳನ್ನು ಅಲ್ಲಿಂದ ಸಾಗಿಸಲಾಯಿತು ಮತ್ತು ಕೈಯಲ್ಲಿ ಸಿಮೆಂಟು ಇತ್ಯಾದಿಗಳನ್ನೆಲ್ಲ ಹಚ್ಚಿ ಒಂದು ತಾತ್ಕಾಲಿಕವಾದ ಪುಟ್ಟ ಗುಡಿಯನ್ನು ಅವತ್ತು ಅಲ್ಲಿ ಮಾಡಿದರು. ಇದೆಲ್ಲವನ್ನು ನಾವು ಪ್ರತ್ಯಕ್ಷ ದರ್ಶಿಗಳಾಗಿ ನೋಡ್ತಾ ಇರುವಾಗ ಅಲ್ಲಿ ಕಂಡಿದ್ದು ಒಂದೇ ಏನು ಅಂತ ಕೇಳಿದರೆ ರಾಮನ ಭಕ್ತಿ ಮಾತ್ರ. ಜನರಿಗಿದ್ದದ್ದು ರಾಮನ ಮೇಲಿನ ಪ್ರೀತಿ ಮಾತ್ರ. ಯಾವ ರಾಮ ಸುಮಾರು 500 ವರ್ಷಗಳಿಂದ ಒಂದು ತಲೆಗೆ ಸೂರಿಲ್ಲದೆ, ತನ್ನದಾದಂಥ ಒಂದು ಮಂದಿರ ಇಲ್ಲದೆ, ಜನಗಳ ಶ್ರದ್ಧಾ ಕೇಂದ್ರ ಇಲ್ಲದೆ ಇದ್ನೋ ಅಂತಹ ಬಾಲರಾಮನಿಗೆ ಒಂದು ಆ ಒಂದು ಮಂದಿರವನ್ನು ಕಟ್ಟಬೇಕು ಅನ್ನುವಂಥ ಒಂದು ಉತ್ಸಾಹ ಆ ಜನಗಳಲ್ಲಿತ್ತು. ಬಹಳ ಮುಗ್ಧರಾದಂತಹ ಭಕ್ತರಿದ್ದರು. ರಾಜಕೀಯ ನಾಯಕರು ಘೋಷಣೆಗಳನ್ನು ಹೇಳ್ತಾ ಇದ್ದರು. ಆಗ ಬಹುತೇಕ ರಾಜಕೀಯ ಪಲ್ಲಟಗಳಾಗುವ ಸಂಭವಗಳೆಲ್ಲ ಇತ್ತು. ಮಾಡಬೇಡಿ ಇದನ್ನು ಅಂತೆಲ್ಲ ಘೋಷಣೆಗಳನ್ನು ಅವರು ಮೈಕಿನಲ್ಲಿ ಕೂಗ್ತಾ ಇರುವುದು ಕೇಳ್ತಾ ಇತ್ತು ನಮಗೆ. ಆದರೆ ಜನ ಯಾರ ಮಾತನ್ನು ಕೇಳುವ ಸ್ಥಿತಿಯಲ್ಲಿರಲಿಲ್ಲ. ನಾವು ಕೂಡ ಈ ಎಲ್ಲ ಒಂದು ಐತಿಹಾಸಿಕ ಕ್ಷಣದಲ್ಲಿ ಭಾಗಿಯಾಗುವಂಥ ಒಂದು ಅವಕಾಶ ನಾವು ನಮ್ಮ ಕಣ್ಣಿನಲ್ಲಿ ನೋಡಿದ್ದು ಮತ್ತು ಅಯೋಧ್ಯೆಯಲ್ಲಿ ಮಂದಿರವನ್ನು ಕಟ್ಟಬೇಕು ಅಂತ ಒಂದು ಬಹಳ ದೊಡ್ಡದಾದಂತಹ ಒಂದು ಯಾತ್ರೆ, ಅದನ್ನು ಶ್ರೀಯುತ ಅಡ್ವಾಣಿಯವರು ಭಾರತದಾದ್ಯಂತ ಹಮ್ಮಿಕೊಂಡಾಗ ನಿಜಕ್ಕೂ ಅದರಿಂದ ಆದದ್ದು ಏನು ಅಂತ ನಾನು ಎಷ್ಟೋ ಸಲ ಆಲೋಚಿಸ್ತೇನೆ. ಇಡೀ ಭಾರತದಾದ್ಯಂತ ರಾಮಭಕ್ತಿಯ ನೆಪದಲ್ಲಿ, ರಾಮನ ಮಂದಿರದ ನೆಪದಲ್ಲಿ ಯಾರು ಸನಾತನ ಧರ್ಮೀಯರಿದ್ದಾರೆ ಅವರೆಲ್ಲರಿಗೂ ಕೂಡ ಒಂದು ಪುನರುತ್ಥಾನ, ಒಂದು ಹೊಸ ಚೈತನ್ಯ, ಒಂದು ಹೊಸ ಧಾರ್ಮಿಕ ಜಾಗೃತಿ ಅವರಲ್ಲಿ ಉಂಟಾಯಿತು. ಒಂದು ಪ್ರಜ್ಞೆ ಅವರಲ್ಲಿ, ಅದು ತಾನು ಏನು ಮಾಡಬೇಕು, ತಾನು ಯಾರು ಅನ್ನುವಂಥ ಒಂದು ಅಸ್ಮಿತೆಯನ್ನು ಕಂಡುಕೊಳ್ಳುವಂಥದ್ದು ನಡೆಯಿತು. ಆ ಸಂದರ್ಭಗಳಲ್ಲಿ ಈ ಯಾತ್ರೆ ಸಂಚರಿಸ್ತಾ ಇರುವಾಗ ಇಡೀ ಭಾರತದಲ್ಲಿ ಒಂದು ಸ್ಫೂರ್ತಿಯ ಚಿಲುಮೆ ಹರಿಯಿತು. ಪುತ್ತೂರು ಕೂಡ ಅದಕ್ಕೆ ಹೊರತಲ್ಲ. ಪುತ್ತೂರಿನಲ್ಲಿ ಕೂಡ ಈ ಯಾತ್ರೆಯ ಫಲವಾಗಿ ಅಲ್ಲಿ ರಾಮಭಕ್ತರು ಒಟ್ಟಿಗೆ ಸೇರಿ ಪ್ರತಿಕ್ರಿಯೆಗಳನ್ನು ತೋರಿಸ್ತಾ ಇದ್ದರು. ಮುಖ್ಯವಾಗಿ ರಾಮ ಮಂದಿರಕ್ಕೆ ಇಟ್ಟಿಗೆಯನ್ನು ನಾವು ತಗೊಂಡು ಮನೆಗೆ ಹೋದಾಗ ಆ ಜನಗಳ ಭಕ್ತಿ, ಸ್ವತಃ ರಾಮಚಂದ್ರನೇ ತಮ್ಮ ಮನೆಗೆ ಕಾಲಿಡ್ತಾ ಇದ್ದಾನೆ ಅನ್ನುವಷ್ಟು ಭಕ್ತಿಯನ್ನು ತೋರಿಸಿದಂತಹ ಮನೆಗಳು, ತೋರಿಸಿದಂಥ ತಾಯಂದಿರು, ಅವರಿಗೆ ನಿಜವಾಗಿ ಲೋಕದಲ್ಲಿ ಏನು ನಡೀತದೆ ಅನ್ನುವುದೇ ಗೊತ್ತಿರಲಿಲ್ಲ. ಆದರೆ ಹೀಗೆ ನಾವು ಬಂದಿದ್ದೇವೆ, ಶ್ರೀರಾಮ ಮಂದಿರಕ್ಕೆ ಒಂದು ಇಟ್ಟಿಗೆಯನ್ನು ಇಲ್ಲಿಂದ ನಾವು ಪೂಜಿಸಿ ಕಳಿಸ್ತಾ ಇದ್ದೇವೆ ಅಂತ ಹೇಳುವಾಗ ಅದಕ್ಕೆ ಪೂಜಿಸಿ ಗೌರವವನ್ನು ಸಲ್ಲಿಸಿ ತಾವು ಸ್ವತಃ ದೇವರಿಗೆ ಸಲ್ಲಿಸ್ತಾ ಇರುವಂತಹ ಪೂಜೆ ಅನ್ನುವ ನೆಪದಲ್ಲಿ ಆ ಭಕ್ತ ಶ್ರದ್ಧಾಳುಗಳು, ಅಮುಗ್ಧರು, ಅವರು ಅದನ್ನು ಭಾವಿಸಿ ತಮ್ಮ ಭಕ್ತಿಯನ್ನು ಸಮರ್ಪಣೆ ಮಾಡಿದರು. ಇದರಿಂದ ಮತ್ತೆ ಅದಕ್ಕೆ ಸುಮಾರು ಪ್ರಶ್ನೆಗಳೆಲ್ಲ ನಡೀತು, ಎಷ್ಟೋ ವಿವಾದಗಳು ಎಲ್ಲ ನಡೀತಾ ಇತ್ತು. ಏನಿದ್ದರೂ ಕೂಡ ಒಂದು ಮಾತನ್ನು ಬಹಳ ಹಿಂದೆಯೇ ವಾಜಪೇಯಿಯವರು ಹೇಳಿದರು. ಒಂದು ವೇಳೆ ಸರ್ಕಾರ ಪೂರ್ಣ ಬಹುಮತದಿಂದ ಬಂದರೆ ರಾಮ ಮಂದಿರದ ವಿವಾದವನ್ನು ನಾವು ಮುಗಿಸ್ತೇವೆ ಮತ್ತು ಮಂದಿರವನ್ನು ಕಟ್ಟುತ್ತೇವೆ ಅಂತ ದೃಢವಾಗಿ ಹೇಳಿದರು. ಆ ಪ್ರಕಾರ ಜನ ಬಹಳ ನಿರೀಕ್ಷೆಯಿಂದ ಕಾದುಕೊಂಡಿದ್ದರು. ಅಂತೂ ಈ ರಾಮನ ಇಟ್ಟಿಗೆ ಮತ್ತು ಆ ಸಂದರ್ಭದಲ್ಲಿ ರಾಮ ಮಂದಿರದ ಒಂದು ಚಿತ್ರ, ಇದನ್ನು ಮತ್ತು ಧನುರ್ಧಾರಿಯಾದ ರಾಮ, ಇದೆಲ್ಲವೂ ಕೂಡ ಪುತ್ತೂರಿನಲ್ಲಿ ಅಂತೂ ಒಂದು ತಲೆಮಾರಿನ, ಈಗ ಆ ತಲೆಮಾರು ಸಾಮಾನ್ಯ ಒಂದು ಮಧ್ಯ ವಯಸ್ಸಿಗೆ ಬಂದಿರುವಂತಹ ತಲೆಮಾರು, ಒಂದು 30 ವರ್ಷಗಳ ಹಿಂದೆ ಆ ತಲೆಮಾರಿನ ಎಲ್ಲ ಯುವಕರನ್ನು ಕೂಡ ಪ್ರೇರೇಪಣೆಗೊಳಿಸಿ ಧಾರ್ಮಿಕ ಶ್ರದ್ಧೆಯನ್ನು ಮತ್ತು ತನ್ಮೂಲಕ ತಮ್ಮ ಊರುಗಳಲ್ಲಿ ತಮ್ಮದಾದಂಥ ಕೆಲವು ಪ್ರಶ್ನೆಗಳನ್ನು ಆಗ ಕೇಳ್ತಾರೆ. ನೀವು ಅಯೋಧ್ಯೆಯಲ್ಲಿ ಮಂದಿರವನ್ನು ಕಟ್ಟುತ್ತೀರಿ, ಅದಕ್ಕೆ ಇಟ್ಟಿಗೆಯನ್ನು ಸಂಗ್ರಹಿಸ್ತೀರಿ, ನಿಮ್ಮ ಊರಿನಲ್ಲಿ ಏನು ಮಾಡಿದಿರಿ, ಊರಿನ ದೇವಸ್ಥಾನವನ್ನು ಹೇಗೆ ಬಿಟ್ರಿ ಅಂತ ಕೇಳ್ತಾ ಇದ್ರು. ತನ್ಮೂಲಕ ಊರಿನಲ್ಲಿಯೂ ಕೂಡ ಜಾಗೃತಿಗಳುಂಟಾಗಿ ಎಷ್ಟೋ ಅದರಿಂದ ಜೀರ್ಣೋದ್ಧಾರಗಳು, ಬ್ರಹ್ಮಕಲಶಗಳು ಸಂಭವಿಸಿದ್ದನ್ನು ಕೂಡ ನಾವು ನೋಡಿದ್ದು, ಅದರಿಂದ ಆದಂಥ ಒಂದು ಧನಾತ್ಮಕವಾದ ಪ್ರತಿಕ್ರಿಯೆ ಅಂತ ನಾನು ಭಾವಿಸ್ತೇನೆ. ಅದಾಗಿ ಇಷ್ಟು ವರ್ಷಗಳ ನಂತರ
ನನಗೆ ಬಹಳ ಒಂದು ಮನಸ್ಸಿಗೆ ಕಾಣುವಂಥದ್ದು ಏನು ಅಂತ ಕೇಳಿದರೆ, 500 ವರ್ಷಗಳ ಸುದೀರ್ಘ ಹೋರಾಟ ನಡೆಯಿತು. ಆದರೆ ಕಾನೂನುಬದ್ಧವಾಗಿ ನ್ಯಾಯಾಲಯದ ಮುಖಾಂತರ ಒಂದು ವಿವಾದ, ಜಗತ್ತಿನ ಎಲ್ಲಿಯೂ ಕೂಡ ಬೇರೆ ಬೇರೆ ಭಾಗಗಳಲ್ಲಿ ಬೇರೆ ಬೇರೆ ವಿವಾದಗಳಿದ್ದಾವೆ ಧರ್ಮ ಮತಗಳ ಮಧ್ಯೆ. ಆದರೂ ಕೂಡ ಈ ಒಂದು ದೇವಾಲಯ ಯಾರಿಗೂ ಒಂದು ದೈಹಿಕವಾದಂತಹ ಹಿಂಸೆಯನ್ನು ನೀಡದೆ, ಒಂದು ತೊಟ್ಟು ರಕ್ತ ಬೀಳದೆ ಒಂದು ನಿರ್ಮಾಣ ಆಗಿ ಇವತ್ತು ರಾಮನಿಗೆ ಆಲಯ ಆಗ್ತಾ ಇದೆ ಅನ್ನುವಂಥದ್ದು ಸಮಸ್ತ ಭಾರತೀಯರಿಗೆ, ಅದರಲ್ಲಿ ಯಾವುದೇ ಮತ ಪಂಥಗಳ ವ್ಯತ್ಯಾಸ ಇಲ್ಲದೆ ನಾನು ಇದನ್ನು ಹೇಳ್ತಾ ಇದ್ದೇನೆ. ಈಗ ನಾವು ಬೇರೆ ಬೇರೆ ಭಾರತೀಯರು ಬೇರೆ ಬೇರೆ ಧರ್ಮಕ್ಕೆಲ್ಲ ಸೇರಿದವರಾಗಿದ್ದರೂ ಕೂಡ ಅವರೆಲ್ಲರಿಗೂ ಕೂಡ ರಾಮ ಆರಾಧ್ಯನೇ, ರಾಮ ಆದರ್ಶ ಪುರುಷನೇ. ನೀವು ಇಂಡೋನೇಷ್ಯಾದಲ್ಲಿ ಅವರ ಧರ್ಮ ಬೇರೆ ಇದ್ದರೂ ಕೂಡ ಅವರ ಸಾಂಸ್ಕೃತಿಕ ಪುರುಷ ರಾಮ. ಹಾಗೆ ರಾಮಾಯಣ ಅವರ ಸಾಂಸ್ಕೃತಿಕ ಕಾವ್ಯ, ಅದನ್ನು ಅವರು ಬಿಡುವುದಿಲ್ಲ. ಹಾಗೆ ಎಲ್ಲ ಭಾರತೀಯರು ಕೂಡ ಭಾರತದಲ್ಲಿ ರಾಮನನ್ನು ದೇವರು ಅಂತ ಒಪ್ಪದವರು ಕೂಡ ಅವನನ್ನೊಬ್ಬ ಆದರ್ಶ ಪುರುಷ, ಒಬ್ಬ ಆರಾಧ್ಯ ವ್ಯಕ್ತಿ ಅನ್ನುವಂಥದ್ದು ಆ ಒಂದು ಸಾಂಸ್ಕೃತಿಕ ನಾಯಕತ್ವವನ್ನು ಅವನಿಗೆ ವಹಿಸಿ ಅವನ ಈ ಎಲ್ಲ ಕಾರ್ಯಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇದು ಸಾಂಸ್ಕೃತಿಕ ಭಾರತದ ಒಂದು ಪುನರುತ್ಥಾನ ಅಂತ ನಾನು ಭಾವಿಸ್ತೇನೆ. ಮತ್ತು ಇಡೀ ಭಾರತಕ್ಕೆ, ಇಡೀ ಜಗತ್ತಿಗೆ ಇದು ಒಳ್ಳೆಯದನ್ನು ಮಾಡುತ್ತದೆ. ಎಲ್ಲ ರೀತಿಯಲ್ಲಿಯೂ ಕೂಡ ಅಯೋಧ್ಯೆ ಮತ್ತೊಮ್ಮೆ ಭಾರತದ ಸ್ಫೂರ್ತಿ ಕೇಂದ್ರವಾಗಿ ಯಾವೆಲ್ಲ ಕೆಟ್ಟದ್ದು ಅಂತ ಇದೆ ಅದರ ನಾಶಕ್ಕೆ ಮರ್ಯಾದಾ ಪುರುಷೋತ್ತಮ ಅಂತ ಶ್ರೀರಾಮಚಂದ್ರ ರಾಮಾಯಣದಲ್ಲಿ ಮೊದಲನೆಯ ಒಂದು ಇದರಲ್ಲೇ ಕೇಳುವುದು ಹಾಗೆ, ಕೋನ್ವಸ್ಮಿನ್ ಸಾಂಪ್ರತಂ ಲೋಕೆ ಗುಣವಾನ್ ಕಶ್ಚ ವೀರ್ಯವಾನ್. ಗುಣವಂತನು ವೀರನು, ಎರಡು ಗುಣ, ಅವನು ಸದ್ಗುಣಿಯೂ ಆಗಿರಬೇಕು, ಅವನು ವೀರನೂ ಆಗಿರಬೇಕು. ಸದ್ಗುಣ ಇದ್ದ ತಕ್ಷಣ ಒಳ್ಳೆಯ ಸಜ್ಜನರೆಲ್ಲ ಹೇಡಿಗಳಾಗಿರ್ತಾರೆ ಅಂತೇಳಿ, ಅಥವಾ ಹಾಗೆ ಇರಬಾರದು. ರಾಮನಲ್ಲಿ ಎರಡೂ ಇತ್ತು. ಅವನು ಶೌರ್ಯವಂತನೂ ಹೌದು, ಅವನು ಕೋದಂಡ ರಾಮ, ಅವನು ವಜ್ರಾದಪಿ ಕಠೋರಾಣಿ ಮೃದೂನಿ ಕುಸುಮಾದಪಿ ಅಂತ ಆ ರೀತಿಯಲ್ಲಿ ಅವನು ರಾಮಾಯಣದಲ್ಲೇ ಕೇಳಿದ ಹಾಗೆ ಗುಣವಾನ್ ಕಶ್ಚ ವೀರ್ಯವಾನ್. ಎರಡೂ ಇದ್ದದ್ದು ಯಾರು ಅಂತ ಕೇಳಿದರೆ ಅದಕ್ಕೆ ಉತ್ತರ ಬಂದದ್ದು ಶ್ರೀರಾಮಚಂದ್ರ ಅಂತ. ಹಾಗಾಗಿ ಮರ್ಯಾದಾ ಪುರುಷೋತ್ತಮ, ಅವನ ಗುಣಗಳು ನಮಗೆ ಆದರ್ಶ. ನಮ್ಮ ಮನಸ್ಸಿನ ಒಂದು ಭಾಗವಾಗಿ, ಭಾರತೀಯರೆಲ್ಲರ ಮನಸ್ಸಿನ ಭಾಗವಾಗಿರುವಂತಹ ರಾಮ ಅಯೋಧ್ಯೆಯಲ್ಲಿ ನಮ್ಮ ಒಂದು ಆರಾಧ್ಯ ಮೂರ್ತಿಯಾಗಿ ಪ್ರತಿಷ್ಠಾಪನೆಗೊಳ್ತಾ ಇರುವಂಥ ಈ ಸಂದರ್ಭದಲ್ಲಿ ಎಲ್ಲ ಒಂದು ಐತಿಹಾಸಿಕ ಘಟನಾವಳಿಗಳಲ್ಲಿ ನಾವು ಕೂಡ ಸಾಕ್ಷೀಭೂತರಾಗಿ ಇದ್ದದ್ದು ನಮಗೆಲ್ಲರಿಗೂ ಅತ್ಯಂತ ಸಂತೋಷವನ್ನು ತರುವಂಥದ್ದು ಮತ್ತು ಇದರಿಂದ ಈ ದೇಶಕ್ಕೆ ಒಳ್ಳೆಯದಾಗ್ತದೆ ಅಂತ ಹೇಳುತ್ತಾ ಎಲ್ಲ ಭಕ್ತರಿಗೂ ಕೂಡ ನನ್ನ ಶುಭಾಶಯವನ್ನು ಹೇಳ್ತಾ ಇದ್ದೀನಿ. ಚೇತನಾಸ್ ಬ್ಯೂಟಿ ಲಾಂಜ್, ನಿಮ್ಮೊಳಗಿನ ಸೌಂದರ್ಯದ ಅನಾವರಣದ ತಾಣ. ಆಸ್ಥೆಟಿಕ್ ಸ್ಪಾ, ಮೇಕಪ್, ಹೇರ್ ಸ್ಟೈಲಿಂಗ್, ಸಲೂನ್, ಹೀಗೆ ಎಲ್ಲ ಸೌಂದರ್ಯವರ್ಧಕ ಸೇವೆಗಳು ಒಂದೇ ಸೂರಿನಡಿ. ಚೇತನಾಸ್ ಎಜುಕೇಶನಲ್ ಫೌಂಡೇಶನ್ ಮೂಲಕ ವೈವಿಧ್ಯಮಯ ಬ್ಯೂಟಿ ಕೋರ್ಸ್ಗಳು. ಮೇಕಪ್ ಆರ್ಟಿಸ್ಟ್ ಆಗಬೇಕೆಂಬ ಕನಸಿರುವವರಿಗೆ ಅತ್ಯುತ್ತಮ ಅವಕಾಶ. 2 ದಿನಗಳಿಂದ ಆರಂಭಿಸಿ 6 ತಿಂಗಳವರೆಗಿನ ವೈವಿಧ್ಯಮಯ ಬ್ಯೂಟಿ ಮೇಕಪ್ ಕೋರ್ಸ್ಗಳು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೌಂದರ್ಯವರ್ಧಕ ತರಬೇತಿ ಪಡೆದಿರುವ ಚೇತನಾ ಎಸ್ ಅವರಿಂದ ನುರಿತ ತರಬೇತಿ. ಈ ಅದ್ಭುತ ಅವಕಾಶವನ್ನ ಸದುಪಯೋಗಪಡಿಸಿಕೊಳ್ಳಿ. ಚೇತನಾಸ್ ಬ್ಯೂಟಿ ಲಾಂಜ್ 3ನೇ ಮಹಡಿ, ಕಂಕನಾಡಿ ಗೇಟ್ ಬಿಲ್ಡಿಂಗ್, ಕಂಕನಾಡಿ ಬೈಪಾಸ್ ರಸ್ತೆ, ಮಂಗಳೂರು 575002. ಮೊಬೈಲ್ ಸಂಖ್ಯೆ 9845292411, 9108583 714, 890417
3914. Email chetanabeautystudio@gmail.com. Web www.cblaunch.com.